ಪುತ್ತೂರು ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗುತ್ತಿಲ್ಲ ಹಾಗೂ ಬೇಕಾಬಿಟ್ಟಿ ರಜೆ ಪಡೆಯುತ್ತಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಹರಿದಾಡಿತ್ತು. ತಾಲೂಕು ಕಚೇರಿಗೆ ಹೋಗುವ ಜನರ ಕೆಲಸ ಆಗುತ್ತಿಲ್ಲ, ಅಲ್ಲಿ ಕೆಲವೊಂದು ಕೊಠಡಿಗಳ ಬಾಗಿಲೇ ತೆರೆಯಲಾಗುತ್ತಿಲ್ಲ ಎಂದೆಲ್ಲ ಹೇಳಲಾಗಿತ್ತು. ಇದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರಿಗೂ ತಲುಪಿದ್ದು, ಇಂದು ಬೆಂಗಳೂರಿನಿಂದ ಬಂದವರೇ ದಿಢೀರ್ ಆಗಿ ತಾಲೂಕು ಕಚೇರಿಗೆ ಭೇಟಿ ನೀಡಿದ್ದಾರೆ. ಕಚೇರಿಯ ಎಲ್ಲಾ ಸಿಬ್ಬಂದಿಯ ಹಾಜರಾತಿ ಹಾಗೂ ಕೊಠಡಿಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಆದರೆ ಇಬ್ಬರನ್ನು ಹೊರತುಪಡಿಸಿದರೆ ಎಲ್ಲಾ ವಿಭಾಗದ ಅಧಿಕಾರಿಗಳು ಹಾಗೂ ನೌಕರರು ಕರ್ತವ್ಯಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗಿದ್ದಾರೆ. ಇನ್ನು ಭೂ ದಾಖಲೆಗಳ ಕೊಠಡಿಯೂ ಕೂಡ ತೆರೆದಿದ್ದು ಯಾವುದೇ ತೊಂದರೆ ಇಲ್ಲ ಅಂತ ಮನಗಂಡಿದ್ದಾರೆ. ಇಬ್ಬರು ಅನಾರೋಗ್ಯದ ಕಾರಣದಿಂದ ರಜೆ ಪಡೆದುಕೊಂಡಿದ್ದಾರೆಯಾದರೂ ಅವರಿಗೆ ಕಾರಣ ಕೇಳಿ ನೋಟಿಸು ನೀಡುವಂತೆ ಶಾಸಕರು ಸೂಚನೆ ನೀಡಿದ್ದಾರೆ. ಅಧಿಕಾರಿಗಳು ಜನರ ಕೆಲಸ ಮಾಡುವಲ್ಲಿ ಯಾವುದೇ ಅಸಡ್ಡೆ ತೋರಿಸಬಾರದು ಎಂದಿರುವ ಶಾಸಕರು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿರುವುದು ಸುಳ್ಳು ಸುದ್ದಿ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಯಾರಿಲ್ಲ ನಿಮ್ಮ ಕಚೇರಿಯಲ್ಲಿ ಓಪನಿಂಗ್ ಡಿಗ್ರಿ ಯಾರಿಲ್ಲ 10 ಗಂಟೆ ಕೊಡಲಿಲ್ಲ. ಸ್ಕ್ಯಾನಿಂಗ್ ಮಿಷಿನ್ ಬಂತ ನಿಮ್ಗೆ ಎಕ್ಸ್ಟ್ರಾ ಬಂದಿದೆ ಮಿಷಿನ್ ಬಂದಿದೆ, ಸ್ಕ್ಯಾನಿಂಗ್ ಮಿಷಿನ್ ಬಂದಿದೆ, ಜನ ಮಾತ್ರ ಬರಬೇಕಷ್ಟೆ. ಈಗ ವಾಟ್ಸಪ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿದೆ, ಈ ಇಲಾಖೆ ಬಂದಾಗಿ 11 ಗಂಟೆಗೂ ಬಂದಿತ್ತು ಇದು ಅಂತ. ಎಲ್ಲ ಕರೆಕ್ಟ್ ಟೈಮ್ ಬರ್ತಾರಾ? ವಿಷಯಗಳಿಗೆ ತೊಂದರೆ ಆಗಿದ್ರೆ ಅವ್ರನ್ನೆಲ್ಲ ಅರ್ಜೆಂಟ್ ಆಗಿ ಮೆಮೊ ಇಶ್ಯೂ ಮಾಡಿ. ಈಗ ಯಾರು ಇಬ್ಬರು ಇದ್ದಾರೆ ಅವ್ರಿಗೆ ಮೆಮೊ ಇಶ್ಯೂ ಮಾಡಬೇಕು. ಇದ್ಯಾರು ಯಾರು ಸೆಕ್ಷನ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಫ್ ಇಲ್ಲ, ಯಾರು ಬರೋಲ್ಲ. ಆಶ್ರಿತ ಬರ್ತಾ ಇದ್ದಾರೆ. ಕಂಟೆಸ್ಟ್ ಆಯ್ತು. ಯಾರು ಇನ್ಚಾರ್ಜ್ ಸೂಪರ್ವೈಸರ? ನಿಮ್ಗೆ ಯಾರು ಬಾಸ್? ಯಾರು ಔಟ್ಸೋರ್ಸ್ ಬರ್ಬೇಕಲ್ಲ 10 ಗಂಟೆಗೆ. ಯಾರು ಇದ್ಯಾರು ಇನ್ಚಾರ್ಜ್? ನಮ್ಮ ತಾಲೂಕು ಕಚೇರಿಯಲ್ಲಿ ಒಂದಷ್ಟು ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಇಲ್ಲಿ ಹಾಜರಿರುವುದಿಲ್ಲ, ಮತ್ತು ಕೆಲವು ಕೊಠಡಿಗಳು ಬಂದಿಡ್ತವೆ ಅಂತ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ದೇನೆ. ಇವತ್ತು ಬೆಳಿಗ್ಗೆ 9:55 ಇಲ್ಲಿ ಬಂದಿದ್ದೀನಿ. 1-2 ಅಧಿಕಾರಿಗಳು ಬಿಟ್ಟರೆ ಬಾಕಿಯವರೆಲ್ಲ ಇಲ್ಲಿ ಇದ್ದಾರೆ. ಅಂಥ ತೊಂದರೆಗಳ ಭೂ ದಾಖಲೆಗಳ ಇಲಾಖೆಗಳ ಕೊಠಡಿ ಬಂದಿದೆ ಅಂತ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಅಂಥದ್ದು ಬಂದೇನು ಆಗಲಿಲ್ಲ. 2 ಜನ ಅಧಿಕಾರಿಗಳು ಮಾತ್ರ ಅಲ್ಲಿ ಚೇರಲ್ಲಿ ಇರಲಿಲ್ಲ, ಬಾಕಿ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಯಾರು ಅಲ್ಲಿ ಇವತ್ತು ರಜೆ ಹಾಕದೆ ಬಂದಿಲ್ಲ ಅವರಿಗೆ ಸೋಕಾಸ್ ನೋಟಿಸ್ ಇಶ್ಯೂ ಮಾಡಲಿಕ್ಕೆ ಅಸಿಸ್ಟೆಂಟ್ ಕಮಿಷನರ್ಗೆ ಹೇಳಿದ್ದೀನಿ. ಮುಂದಿನ ದಿವಸಗಳಲ್ಲಿ ಅವರಿಗೆಲ್ಲ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಕರೆಕ್ಟ್ 10 ಗಂಟೆಗೆ ಬರಬೇಕು, ಜನರ ಸೇವೆಯನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಅಂಥ ದೊಡ್ಡ ತೊಂದರೆಗಳೇನಿಲ್ಲ. 2 ಜನ ಅಧಿಕಾರಿಗಳು ಅವರು ಹೆಲ್ತ್ ಇಶ್ಯೂ ಇರುವ ಕಾರಣ ಬಂದಿಲ್ಲ ಅಂತ ಅವರು ಹೇಳಿದ್ದಾರೆ. ಅದಕ್ಕೂ ಕೂಡ ಅದನ್ನು ವಿವರಣೆ ತಗೊಂಡು ಅದಕ್ಕೆ ನೋಟಿಸ್ ಇಶ್ಯೂ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಎಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಯಾರು ಬಂದಿಲ್ಲ ಸರಿಯಾದ ಸಮಯಕ್ಕೆ ಅವರ ವಿರುದ್ಧ ಕ್ರಮವನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ.